ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಉತ್ತಮ ಬೆಳೆಗಳಿಗೆ ಯಾರ್ದು ದೃಷ್ಟಿ ಬೀಳಬಾರದೆಂದು ಬೆದರುಗೊಂಬೆ ತಯಾರಿಸಿ ನಿಲ್ಲಿಸ್ತಾರೆ. ಮತ್ತೆ ಏನೆಲ್ಲ ಕಸರತ್ತು ನಡೆಸಿ ತಮ್ಮ ಬೆಳೆಗಳನ್ನು ರಕ್ಷಿಸುವ ಕೆಲಸ ಮಾಡ್ತಾರೆ. ಆದರೆ ತಾನು ಬೆಳೆದ ಉತ್ತಮ ಬೆಳೆಗಳು ಒಣಗ್ತಾ ಇರೋದನ್ನ ಗಮನಿಸಿ ಮಮಟಗೇರಿ ರೈತನೊಬ್ಬ ತನ್ನ ಬೆಳೆಗೆ ಜನರ ದೃಷ್ಟಿ ಬೀಳಬಾರದೆಂದು ಸಿನಿ ತಾರೆಯರ ಭಾವಚಿತ್ರಗಳ ಕಟೌಟ್ ಅನ್ನು ನಿಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮಮಟಗೇರಿ ಗ್ರಾಮದ ರೈತ ಮಹಾಂತೇಶ ತಿಮ್ಮನಾಯ್ಕರ್ ತಮ್ಮ 2 ಎಕರೆ ಜಮೀನಿನಲ್ಲಿ ಬದನೆಕಾಯಿ, ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದಿದ್ದಾರೆ. ಉತ್ತಮ ಬೆಳೆಗೆ ಸಿಡಿ ರೋಗ ಬಂದು ನಾಟಿ ಮಾಡಿದ ಗಿಡಗಳು ಒಂದೊಂದಾಗಿ ಒಣಗ್ತಾ ಇದ್ವಂತೆ. ತಮ್ಮ ಬೆಳೆಗೆ ಜನರ ದೃಷ್ಟಿ ಬೀಳುತ್ತದೆ ಎಂದರಿತ ರೈತ ಬೆಳೆಗಳ ಮಧ್ಯೆ ನಟಿಯರ ಫ್ಲೆಕ್ಸ್ ಪ್ರಯೋಗಿಸಿದ್ದಾರಂತೆ. ಕನ್ನಡದ ಖ್ಯಾತ ಸಿನಿಮಾ ನಟಿಯರಾದ ಅಮೂಲ್ಯ, ರಚಿತಾರಾಮ್ ಹಾಗೂ ರಾಧಿಕಾ ಪಂಡಿತ್ ಅವರ ಭಾವಚಿತ್ರಗಳನ್ನು ತಮ್ಮ ಜಮೀನಿನಲ್ಲಿ ನಿಲ್ಲಿಸಿದ್ದಾರೆ. ಹೆದ್ದಾರಿಯ ಮೇಲೆ ಸಂಚರಿಸುವ ಜನ ಹೀಗೇಕೆ ಚಿತ್ರನಟಿಯರ ಭಾವಚಿತ್ರ ಅಂಟಿಸಿದ್ದಾರೆಂದು ಅಚ್ಚರಿಗೊಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ನಿಂತು ಮುಂದೆ ಸಾಗ್ತಾ ಇದ್ದಾರೆ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಜಮೀನು ಇರುವುದರಿಂದ ಮೇಲಿಂದ ಮೇಲೆ ಜನರ ದೃಷ್ಟಿ ಬೆಳೆಯ ಮೇಲೆ ಬೀಳ್ತಾ ಇತ್ತು. ಈಗ ಜನರ ದೃಷ್ಟಿ ನೇರವಾಗಿ ಅಮೂಲ್ಯ, ರಾಧಿಕಾ, ರಚಿತಾರಾಮ್ ಅವರ ಚಿತ್ರದ ಕಡೆ ಹೋಗ್ತಾ ಇದ್ದು ನಮ್ಮ ಬೆಳೆಗೆ ರಕ್ಷಣೆ ಸಿಕ್ಕಂತಾಗಿದೆ. ಸದ್ಯ ಉತ್ತಮ ಲಾಭದ ಜೊತೆಗೆ ಇಳುವರಿ ಸಹ ಕೊಡ್ತಾ ಇದ್ದಾರೆ ಎನ್ನುತ್ತಾರೆ ರೈತ ಮಹಾಂತೇಶ. ರೈತರು ತಮ್ಮ ಬೆಳೆ ರಕ್ಷಣೆಗಾಗಿ ಬೇರೆ ಬೇರೆ ಪ್ರಯೋಗ ಮಾಡಿ ತಮ್ಮ ಬೆಳೆಗಳನ್ನು ರಕ್ಷಿಸಿದ್ರೆ ಇತ ಮಮಟಗೇರಿ ಗ್ರಾಮದ ಮಹಾಂತೇಶ ಸಿನಿಮಾ ತಾರೆಯರಿಗೆ ಮೊರೆ ಹೋಗಿದ್ದು ನಿಜಕ್ಕೂ ಅಚ್ಚರಿ ತರುವಂಥದ್ದು. ಸರ್, ಮೊದಲಕ್ಕೆ ಇದನ್ನು ಈಗ ಹಚ್ಚಿದ ಮ್ಯಾಗ ನೆದರಾಗತ್ತೆ ಅಂತೇಳಿ ಬೆದರ್ಗೊಂಬೆ ಅಂತೇಳಿ ಒಂದು ಗಡಿಗೆ ಹಾಕಿ ಮನುಷ್ಯನ ಆಕಾರ ಮಾಡಿ ನಿಲ್ಲಿಸಿದ್ವಿ ರೀ. ಆದರೂ ಅದನ್ನು ಜನ ನೋಡಲಿಲ್ಲ. ಎಲ್ಲರೂ ದೃಷ್ಟಿ ಬದ್ನಿ ಗಿಡದ ಮೇಲೇ ಬಿತ್ತು. ಭಾಳ ಚಂದ ಐತಿ, ಭಾಳ ಹೊಂಟೈತಿ, ನೀನು ಹರಿಯೋಕ್ಕಾಗಲ್ಲ, ಹಂಗೆ ಮಾಡಲ್ಲ ಅಂತ ಹೇಳಕತ್ತಾರೆ. ಹಂಗಾಗಿ ಆ ಗಿಡಕ್ಕೆ ಜನರ ದೃಷ್ಟಿ ಬಿದ್ದು ಅದು ಗಿಡ ಸಿಡಿ ಹಾಕತ್ತಲೆ ಏನು ಮಾಡಬೇಕಪ್ಪ ಅಂತೇಳಿ ವಿಚಾರ ಮಾಡ್ಕೊಂತ ನಿಂತೀವಿ. ಮಾಡುತ್ತಲೇ ಒಮ್ಮೆ ನಮ್ಗೆ ವಿಚಾರ ಇದು ಹೊಳಿತು. 10 ಗಿಡದಲ್ಲೇ ಒಂದೊಂದು ಗಿಡ ಒಣಗಕ್ಕೆ ಬಿಡ್ತಿ. ಅದು ಒಣಗತ್ತಲೆ ನಾವು ಕೂತ್ಕೊಂಡಂಗೆ ವಿಚಾರ ಮಾಡಿದ್ವಿ, ಇದನ್ನು ಹಾಕಿದ್ರೆ ಹೆಂಗೆ ಆಕೈತಿ, ಎಷ್ಟು ಜನರದ್ರ ಆಕರ್ಷಣೆ ಬದನೆ ಗಿಡದ ಬದಲಿ ಅದ್ರ ಮ್ಯಾಗ ಹೊಕ್ಕತ್ತಲ್ಲ ಅಂತೇಳಿ ಬಾಗಲಕೋಟೆಗೆ ಹೋಗಿ ಬ್ಯಾನರ್ ಮಾಡ್ಸ್ಕೊಂಬಂದು ಇವ್ನು ಕಟ್ಟಿದ ಮ್ಯಾಗ ಏನು ಮಾಡ್ರಿ, ಬದ್ನಿ ಗಿಡ ನೋಡುವಲ್ರಿ, ಈಗ ಬರೀ ಫೋಟೋನ ನೋಡಕತ್ತಾರೆ. ಈಗ ಎಲ್ಲರೂ ಫೋಟೋ ನೋಡಿಕೊಂಡ್ರೆ ಎಲ್ಲರೂ ಬರೀ ಫೋನ್ ಹಚ್ಚಿ ಹುಡುಗಿಯರ್ನ ಬರಿತಾ ಇಟ್ಟಿಲ್ಲ, ಹುಡುಗಿಯರ್ನ ಬರೀಟಿಲ್ಲ ಅಂತೇಳಿ ನಕಲಿ ಮಾಡಕತ್ತೆ. ಹಿಂಗಾಗಿ ನಮ್ಮ ಬದ್ನಿ ಗಿಡ ನೋಡುವಲ್ರಿ. ಈಗ ಬರೀ ಬ್ಯಾನರ್ ನೋಡಿ ಆ ಹುಡುಗಿಯರ ಚಿತ್ರನ ನೋಡಕತ್ತಾರೆ, ಹೀರೋಯಿನ್ಗಳ ಚಿತ್ರಗಳ. ಅದನ್ನ ನೋಡಕತ್ತ ನಮ್ಮ ಬದ್ನಿ ಗಿಡದ ಬಗ್ಗೆ ಸ್ವಲ್ಪ ಮತ್ತೆ ಸುಧಾರಣೆ ಆಯ್ತು. ದೃಷ್ಟಿ ಬೀಳುವಲ್ರಿ. ಮತ್ತು ಗಿಡ ಒಣಗೋದು ಆಟೋಮೆಟಿಕ್ ತಾನೇ ಕಂಟ್ರೋಲ್ ಆಗಿಬಿಟ್ಟು ಈಗ 1 ತಿಂಗಳು 1.5 ತಿಂಗಳು ಆಯ್ತು ರೀ. ಇದು ಬದ್ನಿ ಇರೋದು 3 ತಿಂಗಳದ ಐತ್ರಿ. ಅದಕ್ಕೆ ನಮ್ಮಲ್ಲಿ ಭಾಳ ಗಿಡಗಳು ಸಿಡಿ ಹಾಕೊಂತ ಹೊಂಟು ರೀ. ಸಿಡಿ ಹಾಕೋ ಸಂಬಂಧ ದೃಷ್ಟಿ ಇದನ್ನ ಮಾಡೋ ಮುಂದೆ ನಾವು ಧೂಪ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಅದು ಏನಾದರೂ ಕಂಟ್ರೋಲ್ ಆಗಲಿಲ್ಲ ಸಂಬಂಧ ಕುಂತ್ಕೊಂಡು ಇದನ್ನು ವಿಚಾರ ಮಾಡಿದ ಮ್ಯಾಗ ಇದನ್ನು ಹಾಕಿದ್ರೆ ಜನರ ದೃಷ್ಟಿ ಅದಕ್ಕೆ ಹೋಗತ್ತಾನೆ ಅಂತೇಳಿ ಬಾಗಲಕೋಟೆಯಾಗ ಅದನ್ನ ಬ್ಯಾನರ್ ಮಾಡ್ಸ್ಕೊಂಬಂದು ಇದನ್ನು ಹಾಕಿದ್ವಿ ರೀ. ಇದನ್ನು ಹಾಕಿದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ. ಹಿಂಗಾಗಿ ಎಷ್ಟು ಜನರ ಗಿಡದ ಮ್ಯಾಗ ಬೀಳತ್ತಂದ್ರೆ ಗಿಡ ಸಿಡಿ ಹಾಕತ್ತು ರೀ. ಅದ್ರ ಸಂಬಂಧ ಈ ಬ್ಯಾನರ್ ಹಾಕಿದ್ವಿ. ಈಗ ಇದನ್ನು ಐಡಿಯಾ ಹೆಂಗೆ ಬಂತು ನಿಮಗೆ? ಇದು ನಾವ ಕುಂತ್ಕೊಂಡು ಹಂಗೆ ಒಮ್ಮೆ ಇವ್ರದ್ದು ಸಿದ್ದರಾಮಯ್ಯಂದು ಇವ್ರದ್ದು ಹಿಂಗೆ ರಾಜಕಾರಣ ಹಾಕಿದ್ರೆ ಆದ್ರೆ ಹೋಗತ್ತಂತ ನೋಡಿದ್ವಿ. ಅದಕ್ಕಿಂತ ಇನ್ನೊಬ್ಬ ಏನಂದ ನಮ್ಮ ತಮ್ಮ, ಇಲ್ಲ ಅದಕ್ಕಿಂತ ಹುಡುಗಿಯರ ಚಿತ್ರ ತುಂಬ ಅಂದ್ರೆ ಅದ್ರ ದೃಷ್ಟಿ ಹೋಗತಿ. ರಾಜಕೀಯಕ್ಕಿಂತ ಅದು ಹುಡುಗಿಯರ ಚಿತ್ರ ತಂದ್ರೆ ಜನರ ದೃಷ್ಟಿ ಅದ್ರ ಮ್ಯಾಗ ಹೆಚ್ಚು, ಹೀರೋಯಿನಿ ಇದ್ರ ಮ್ಯಾಗ ಹೋಗತ್ತಂತ ಅಂದ್ರೆ ಆನಂತರ ನಮ್ಮ ತಮ್ಮ ಹೇಳಿದ್ಮೇಲೆ ನಾವು ತೊಗೊಂಬಂದು ಹಾಕಿದ್ವಿ. ಒಟ್ಟು ಎಷ್ಟು ಎಕರೆ ಹೊಲ ಸರ್ ನಿಮ್ಮದು? ಇದು ಎಷ್ಟು ಎಕರೆ? ನಮ್ಮದು 5 ಎಕರೆ ಹೊಲ ರೀ. ಒಂದು 3 ಎಕರೆ ಕಬ್ಬು ಐತ್ರಿ. ಇದು 2 ಎಕರೆ ಬದ್ನಿ. ಎಷ್ಟು ವರ್ಷದಿಂದ ತರಕಾರಿ ಬೆಳೆ ಐತ್ರಿ ಇವನ್ನೆಲ್ಲ? ಇಲ್ಲೆಲ್ಲ ನಾವು ಸುಮಾರು ವರ್ಷದಿಂದ ತರಕಾರಿ ಕಂಟಿನ್ಯೂ ಐತ್ರಿ.